ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಡಿವಿಆರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ವಿಶೇಷವಾದ ಕಾರ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ನಿರ್ಮಲಾ ಪೈ ಮ್ಯಾಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಎಲ್ಲಿಂದ ಬರ್ತಿದ್ದೀರಿ ನೀವು? ಊರ್ವದಿಂದ ಸೀದಾ ನಮ್ಮ ಸೌರುಚಿ ಅಡುಗೆ ಮನೆಗೆ ಬಂದಿರಲ್ಲ. ಏನು ಸ್ಪೆಷಲ್ ಮಾಡ್ತಾರೆ ಇವತ್ತು? ಮಡಿಕೆ ಕಾಳು ಬಾಜಿ ಮಾಡ್ತೇನೆ. ಮಡಿಕೆ ಕಾಳು ಅದರದ್ದು ಬಾಜಿ ಮಾಡ್ತೀನಿ. ಬಾಜಿ ಮಾಡ್ತೀರಾ? ಓಕೆ. ಇನ್ನೊಂದು ಮಡಿಕೆ ಕಾಳಿಗೆ ಗಶಿ ಮಾಡ್ತೀನಿ. ಗಶಿ, ಒಂದು ಬಾಜಿ, ಇನ್ನೊಂದು ಗಶಿ ಅಲ್ಲ. ನಾರ್ಮಲ್ ಆಗಿ ಬಾಜಿ ಅಂತ ಹೇಳಿದ್ರಾಗ ಯಾವುದು ಚಪಾತಿಗೆ, ಪರೋಟ, ನೀರ್ದೋಸೆಗೆಲ್ಲ ಚೆನ್ನಾಗಿರುತ್ತಲ್ಲ. ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತಲ್ಲ. ಅಕ್ಕಿ ರೊಟ್ಟಿ ಅಂತ ಹೇಳುವಾಗ ಯಾವುದು ನೀವೆಲ್ಲ ಮನೆಯಲ್ಲೆಲ್ಲ ಯಾವುದು ಕಾವಲಿ ಅಲ್ಲೆಲ್ಲ ಇದು ಮಾಡುವಂಥ ಆ ಥರ ಮಾಡ್ತೀರಾ? ಅದನ್ನು ಮಾಡ್ತೀರಲ್ಲ, ಅದಕ್ಕೆಲ್ಲ ಮ್ಯಾಚಿಂಗಾ ಬಾಜಿ. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೈತಲ್ಲ. ಈಗ ಫಸ್ಟಿಗೆ ಯಾವುದು ಮಡಿಕೆ ಕಾಳಲ್ಲ, ಮಡಿಕೆ ಕಾಳು ಬಾಜಿ ಮಾಡ್ತಿದ್ದೀರಾ? ಓಕೆ, ಸ್ಟಾರ್ಟ್ ಮಾಡುವ. ಮಡಿಕೆ ಕಾಳು ಬಾಜಿಗೆ ನೀವು ಅದು ಮೊಳಕೆ ಬರೆಸಿದ್ದ ಮಡಿಕೆ ಕಾಳು ತಗೊಳ್ತೀರಲ್ಲ. ಓಕೆ, ಸ್ಟಾರ್ಟ್ ಮಾಡೋಲ್ಲ. ಎಂತ ಬೇಕು ಫಸ್ಟಿಗೆ? ಗ್ಯಾಸ್ ಉತ್ತಿಸುವ. ಓಕೆ, ನೀವು ಫಸ್ಟಿಗೆ ಗ್ಯಾಸ್ ಉರಿಸುವ ಅಂತ ಹೇಳ್ತಿದ್ದೀರಲ್ಲ. ಮತ್ತೆ ಎಣ್ಣೆ ಹಾಕ್ಲಿಕ್ಕೆ ಉಂಟು. ಎಣ್ಣೆ ಹಾಕುವ. ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ಫಸ್ಟಿಗೆ. ಓಕೆ, ಮನೆಯಲ್ಲೆಲ್ಲ ನೀವೇ ಒಲೆ ಉರಿಸಿದ್ದ? ಹೌದೌದು. ಓಕೆ, ಇದಕ್ಕೆ ಆಯಿಲಾ? ಆಯಿಲ್. ಅಷ್ಟು ಆಯಿಲ್ ಬೇಕಾಗುತ್ತಾ? ಆಯಿಲ್. ಎಸ್. ಓಕೆ, ಆಲ್ಮೋಸ್ಟ್ ಆಯಿಲ್ ಬಿಸಿ ಆಗ್ತಾ ಬಂತು. ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕ್ತಿದ್ದೀರಲ್ಲ. ಓಕೆ, ನೀವು ಎಲ್ಲವನ್ನು ಕಟ್ ಮಾಡಿ ಚೆನ್ನಾಗಿ ತಂದಿದ್ದೀರಲ್ಲ. ಒಂದು ಎಷ್ಟು ಉಂಟು ಇದರಲ್ಲಿ ಈರುಳ್ಳಿ? ಎರಡು ಸಾಕಲ್ಲ? ಹಾಂ, ಫುಲ್ ಹಾಕ್ಬೋದು. ಫುಲ್ ಹಾಕ್ಬೋದು. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ. ಓಕೆ, ಆಮೇಲೆ ಮತ್ತೆ ಹಾಂ ಅದು ಮೆಣಸು. ಒಂದು 2 ಮೆಣಸ? ಒಂದು ಸಾಕು. ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಕೆಂಪಾಗುವ ತನಕ ಹುರ್ಕೊಳ್ಬೇಕಲ್ಲ. ನೀವು ನಾರ್ಮಲ್ ಆಗಿ ಇದು ಆಮ್ಲೆಟಿಗೆಲ್ಲ ಇಷ್ಟು ಚಿಕ್ಕದಾಗಿ ನಾವು ಹಚ್ತೇವಲ್ಲ ಈರುಳ್ಳಿಯಲ್ಲೆಲ್ಲ. ನಿಮ್ಮ ಮನೇಲಿ ವೆಜ್ಜಾ ನಾನ್ ವೆಜ್ಜಾ? ಎರಡು ಉಂಟಲ್ಲ. ಅಪರೂಪ. ನಾನ್ ವೆಜ್ ಅಪರೂಪ. ಓಕೆ, ಆ್ಯಕ್ಚುಲಿ ಮಂಗಳೂರಲ್ಲಿ ಇದ್ದವರೆಲ್ಲ ಮೀನು ಇದೆಲ್ಲ ಜಾಸ್ತಿ ತಿಂತಾರೆ ನೋಡಿ. ಹಾಂ, ಅಂದರೆ ಅಪರೂಪ. ಅಂದರೆ ತಾಯಿ ಮನೆ ಮಂಜೇಶ್ವರ. ಅಲ್ಲಿ ನಾವು ಜಾಸ್ತಿ ಮೀನು ತಿಂತಿದ್ದದು. ಹಾಂ, ಓಕೆ. ಇಲ್ಲಿ ಸ್ವಲ್ಪ ಕಡಿಮೆ ಅಲ್ಲ. ವಾರಕ್ಕೆ ಒಂದು ಸಲ? ವಾರಕ್ಕೆ ಒಂದು ಸಲ. ಹಾಂ, ಅದೇ. ಟೊಮೆಟೊ ಹಾಕ್ತೀರಾ? ಓಕೆ, ಎಸ್. ಅದನ್ನು ಒಂದು 2 ಟೊಮೆಟೊ ಅಲ್ಲ? 2 ಟೊಮೆಟೊ. ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ರ? ಟೊಮೆಟೊ ಸ್ಮೆಲ್ ಹೋಗುವ ತನಕ ಸ್ವಲ್ಪ ಹುರ್ಕೊಳ್ಬೇಕು, ಬಾಣಿಸ್ಬೇಕು. ಅದನ್ನು ಅದರ ಸ್ಮೆಲ್ ಹೋಗ್ಬೇಕಲ್ಲ. ಮತ್ತೆ ಸ್ವಲ್ಪ ಅದೇ ಜಾಸ್ತಿ ಟೇಸ್ಟ್ ಆಗೋದಿಲ್ಲ. ಹೌದು, ಹಾಗಾಗಿ ನಾವು ಕಟ್ ಮಾಡ್ಕೊಳ್ಳುವಾಗ ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಆಗ ಬೇಗ ಬೇಯ್ತದೆ ಕೂಡ. ಎಸ್ ಮ್ಯಾಮ್, ಹೇಳಿ. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳಿಗೆ ಮದುವೆ ಆಗಿದೆ. ಓಕೆ, ಎಲ್ಲರೂ ಒಟ್ಟಿಗೆ ಇದ್ದೀರಾ? ಒಟ್ಟಿಗೆ ಕೂಡು ಕುಟುಂಬ, ಅದು ಚೆನ್ನಾಗಿರೋದಲ್ಲ. 7 ಜನ ಇದ್ದೇವೆ ನಾವು ಮನೆಯಲ್ಲಿ. 7 ಜನ ಇದ್ದೀರಲ್ಲ. ಓಕೆ, ಇದೆಲ್ಲ ನೋಡಿ ಅಪರೂಪ ಅಲ್ಲ, ಎಲ್ಲರೂ ಒಟ್ಟಿಗೆ ಇರೋದು. ಹಾಗೆ ಜಾಸ್ತಿ ಮಾಡೋದು ಅಡಿಗೆ ಎಲ್ಲ. ಜಾಸ್ತಿ ಮಾಡಬೇಕು. ಅದಕ್ಕೆ ನಮಗೆ ಅದು ಕ್ವಾಂಟಿಟಿ ಸ್ವಲ್ಪ ಇಲ್ಲಿ ನೋಡುವಾಗ ಸ್ವಲ್ಪ ಕಡಿಮೆ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗುತ್ತಾ? ಹಾಗಾಗಿ ಕೂಡು ಕುಟುಂಬ ಇರುವಾಗ ಅಡಿಗೆ ಕೂಡ ಹೆಲ್ಪ್ ಮಾಡೋರು ಯಾರು? ಸೊಸೆಯವರೆಲ್ಲ ಹೆಲ್ಪ್ ಮಾಡ್ತಾರೆ? ದೊಡ್ಡ ಸೊಸೆ ಕೆಲಸಕ್ಕೆ ಹೋಗ್ತಾರೆ. ಅವಳಿಗೆ ಮದುವೆಯಾಗಿ 6 ವರ್ಷ ಆಯ್ತು. ನನ್ನವನಿಗೆ ಮೊನ್ನೆ ನವೆಂಬರ್ಗೆ ಮದುವೆ ಆಗಿದೆ. ಅವಳು ಬಾಂಬೆಯವರ. ಇದೆಲ್ಲ ಅವರು ಮಾಡ್ತಾರೆ. ಓ, ಇದು ಬಾಂಬೆ ಸೊಸೆಯ ಸ್ಟೈಲಾ ಅಡುಗೆ ಎಲ್ಲ? ಓ, ಬಾಂಬೆಯಲ್ಲೆಲ್ಲ ಇದು ಸ್ಪೆಷಲ್. ಅವರು ಜಾಸ್ತಿ ಇದನ್ನೇ ಮಾಡುದು. ಅವರ ಅಮ್ಮ ಕಳಿಸಿದ್ದು, ಹಾಗೆ ಮನೇಲಿ ಮಾಡ್ತಾರೆ. ನನಗೆ ಭಾರಿ ಇಷ್ಟ ಅಲ್ಲ ಸೊಸೆ ಮಾಡಿ ಕೊಟ್ರು ಅಂತ. ಹೌದು, ಅವಳದು ಬಾಂಬೆ ಸ್ಪೆಷಲ್ ಇದ್ರೆ ಅವಳು ಮಾಡ್ತಾಳೆ. ದೊಡ್ಡವಳದು ಮೂಡುಬಿದ್ರೆ ಮನೆ, ಅವಳದು ಸ್ಪೆಷಲ್ ಅಂತ ಅವಳು ಮಾಡ್ತಾಳೆ. ಮತ್ತೆ ನನ್ನದು ಸ್ಪೆಷಲ್ ಬೇರೆ. ನಾನು ಊರಿದ್ದ ಏನಿದ್ರು ನಿಮ್ಮ ಕೈ ರುಚಿ. ಓಕೆ, ಯಾವ ಟೈಮ್ ನಿಮಗೆ ಬೋರ್ ಅಂತ ಇಲ್ಲ? ಯಾವ ಅಡುಗೆ ಬೇಕಾದ್ರೂ ಮಾಡ್ಕೊಳ್ಳೋದು. ಪುರ್ಸೊತ್ತೆ ಇಲ್ಲ. ಕೂಡು ಕುಟುಂಬ ಇದ್ರೆ ಹಾಗೆ ಅಲ್ಲ, ಎಲ್ಲ ಚೆನ್ನಾಗಿದ್ರೆ. ಮೊಮ್ಮಗ ಇದ್ದಾನೆ, 4 ವರ್ಷ. ಓಕೆ, ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ. ಈಗ ಖಾರ ಪುಡಿ ಅಲ್ಲ? ಓಕೆ, ಖಾರ ಪುಡಿ ಸ್ವಲ್ಪ ಸಾಕು. ನೋಡ್ಕೊಂಡು ಹಾಕೊಳ್ಳೋದಲ್ಲ. ನಿಮ್ಮ ಮನೆಯಲ್ಲಾಗ ಎಲ್ಲರಿಗೆ ಮಾಡುವಾಗ ಇಲ್ಲಿ ಸ್ವಲ್ಪ
ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ರ. ಹೌದೌದು, ಜಾಸ್ತಿ ಆದರೆ ಮತ್ತೆ ಹಾಂ ತಿನ್ಲಿಕ್ಕಾಗಿ. ಹೌದು. ಮತ್ತು ಅರಿಶಿನ ನೋಡಿ. ಓಕೆ, ಸ್ವಲ್ಪ ಒಂದು ಚಿಟಿಕೆ. ಎಸ್, ಇಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ. ಗರಂ ಮಸಾಲೆ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಅಲ್ಲ. ಅರಿಶಿನ ಪುಡಿ. ನೀವೆಲ್ಲ ಹೋಗಿದ್ದೀರಾ ಬಾಂಬೆಗೆಲ್ಲ ಸೊಸೆ ಜೊತೆ ಎಲ್ಲ? ಹೋಗಿದ್ದೇನೆ, 2 ಸಲ 3-4 ಸಲ ಹೋಗಿದ್ದೆ. ಓಕೆ, ಅವ್ರು ಅಲ್ಲೇ ಸೆಟ್ಲ್ ಆಗಿದ್ದಾರೆ ಹೇಗೆ? ಇಲ್ಲ ಇಲ್ಲ, ಜಾಬಿಗೆ ಅಲ್ಲಿ ಹೋಗ್ತಿಲ್ಲ ಅವರು ಇಲ್ಲಿಯವರೇ. ತಂದೆ ಅಲ್ಲಿ ಬಾಂಬೆಯಲ್ಲಿ ಅವರಿಗೆ ಅಂಬರ್ವಾಡ ಇದು ಸ್ಟಾರ್ ಉಂಟು. ಓಕೆ, ಒಬ್ಬರೇ ಮಗಳು ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, ನಾವು ಚೆನ್ನಾಗಿ ನೋಡ್ತೇವೆ ನಮ್ಮ ಮಗಳಾಗಿ. ಓಕೆ, ಅದೇ ಯಾವಾಗಲೂ ಹಾಗೆಲ್ಲ ಅತ್ತೆ ಸೊಸೆ ಹಾಗಿದ್ರೆ ಚೆನ್ನಾಗಿರುತ್ತಲ್ಲ. ಓಕೆ, ಇದು ಹಾಕ್ತೇನೆ ಮೊಳಕೆ ಕಾಳು. ಓಕೆ ಓಕೆ, ಸಾಧಾರಣ 1 ಕಪ್ಪಿನಷ್ಟಲ್ಲ? ಇದನ್ನು ಫುಲ್ ಹಾಕ್ತೇನೆ. ಓಕೆ. ಉಪ್ಪು ಹಾಕಿದ್ರಾ? ಉಪ್ಪು ಲಾಸ್ಟ್ ಬೇಯಬೇಕು, ಸ್ವಲ್ಪ ನೀರು ಹಾಕಬೇಕು. ಅದು ಬೇಯ ಆದಮೇಲೆ ಉಪ್ಪು ಮತ್ತು ಒಂದು ಕುದಿ ಬಂದರೆ ಆಯ್ತಲ್ಲ. ಸ್ವಲ್ಪ ನೀರು ಹಾಕ್ತಾರೆ ಸಾಕ? ಇದು ಸ್ವಲ್ಪ ಮುಚ್ಚಬೇಕಾ? ಓಕೆ, ಇದೊಂದು 2 ಕುದಿ ಬರಬೇಕಲ್ಲ? 2 ಕುದಿ ಬರಬೇಕು. ಓಕೆ, ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು. ಉಪ್ಪು ಲಾಸ್ಟಿಗೆ ಹಾಕೋದಲ್ಲ? ಓಕೆ. ಎಸ್ ಮ್ಯಾಮ್, ನೀವು ಹೇಳಿ, ಈಗ ಕೂಡು ಕುಟುಂಬ ಅಂತ ಹೇಳಿದ್ರಿ. ಕೂಡು ಕುಟುಂಬದಲ್ಲಿ ಈಗ ಅಡುಗೆ ಈ ಥರದೆಲ್ಲ ಮಾಡುವಾಗ ಎಲ್ಲರಿಗೂ ಮಾಡಬೇಕು. ಈ ಜಗಳ ಆ ಥರದ್ದೆಲ್ಲ ಆಗೋದೆಲ್ಲ ಉಂಟಾ? ಇಲ್ವಾ? ನೀವು ಹೇಗಿರ್ತೀರಾ? ಅಷ್ಟು ಚೆನ್ನಾಗಿರ್ತೀರಲ್ಲ? ಇವಾಗೆಲ್ಲ ಕೂಡು ಕುಟುಂಬ ಅಪರೂಪ. ನೀವು ಏನು ಹೇಳ್ತೀರಾ? ಅಂದರೆ ಈಗ ಒಟ್ಟಿಗೆ ಇರಬೇಕಂತ ಆಸೆ. ಒಟ್ಟಿಗೆ ಇರಬೇಕು ಅಂತ ಆಸೆ. ಓಕೆ. ಇಬ್ಬರು ಸೊಸೆ ಅಂದರೆ ನಮ್ಮ ಮಕ್ಕಳಾಗೆ. ನಮ್ಮ ಮಕ್ಕಳು ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ನಮ್ಮ ಮಕ್ಕಳಾಗೆ ನೋಡ್ಕೊಡೋದಲ್ಲ. ಮೊಮ್ಮಗ ಅಂದರೆ ಇನ್ನೂ ಖುಷಿ. ಮೊಮ್ಮಗ ಅಂದರೆ ಖುಷಿ ಅಲ್ಲ? ಓಕೆ. ಅವನ ಒಟ್ಟಿಗೆ ಆಟ ಆಡೋದು, ಮನೆಯದು ಕೆಲಸ ಮಾಡೋದು. ಹೌದು, ಮತ್ತು ಟೈಮ್ ಪಾಸ್ ಕೂಡ ಆಗ್ತದೆ. ಈಗ ಒಂದು ಏನು ಜಾಯಿಂಟ್ ಫ್ಯಾಮಿಲಿ ಹೇಳಿದಾಗ ಮಾತಾಡಲಿಕ್ಕೆ ಎಲ್ಲದಕ್ಕೂ ಟೈಮ್ ಪಾಸ್ ಆಗ್ತದೆ. ಹಬ್ಬ ಎಲ್ಲ ಬರುವಾಗ ಭಾರಿ ಗಮ್ಮತ್ತಾಗಿರ್ತಲ್ಲ. ಅಡುಗೆ ಎಲ್ಲ ಬೇರೆ ಬೇರೆ ಟೈಪ್. ಇದು ನಾನು ಬ್ಯೂಟಿಷಿಯನ್. ಬ್ಯೂಟಿಷಿಯನ್. ಹಾಗೆ ಇಬ್ಬರು ಸೊಸೆಯಂದರಿಗೆ ಸೀರೆ ಉಡಿಸಿ ಮೇಕಪ್ ಮಾಡೋದು, ಹೋಗುವಾಗ ಒಟ್ಟಿಗೆ ಹೋಗೋದು, ಅದೆಲ್ಲ ಗಮ್ಮತ್ ಇರುತ್ತೆ. ಈಗ ನೀವು ಹೇಳಿಕೊಂಡು ಎಲ್ಲರೂ ಹೇಳಿಕೊಂಡು ನಿಮಗೆ ಅತ್ತೆ ಇದ್ರಿಂದ ಒಳ್ಳೇದಾಗ್ತದೆ, ಚೆನ್ನಾಗಿ ಆಗುತ್ತೆ ಅಂತೆಲ್ಲ. ಓಕೆ, ದೂರದಿಂದ ಬರುವಾಗಲೇ ಗೊತ್ತಾಗ್ತದೆ ಬಂದರು ನೋಡಿ ಅಂತ. ಓಕೆ, ಆಲ್ಮೋಸ್ಟ್ ಬೆಂದಿದೆ ಅಂತಲ್ಲ? ಓಕೆ, ನೀರೆಲ್ಲ ಸ್ವಲ್ಪ ಆರಿದಲ್ಲ? ಇದಕ್ಕೆ ಈಗ ಉಪ್ಪು ಹಾಕಲಿಕ್ಕೆ ಬಾಕಿ ಉಂಟಲ್ಲ? ಓಕೆ, ಕಲ್ಲುಪ್ಪು ಯೂಸ್ ಮಾಡೋದು. ಕಲ್ಲುಪ್ಪು ಯೂಸ್ ಮಾಡೋದಾ? ನನಗೆ ಅಂದರೆ ಅದು ಅಂದಾಜಾಗೋದಿಲ್ಲ. ಅಂದಾಜಾಗಲ್ಲ. ಹೌದು, ಇದು ನಿಮ್ದು ಹಳೆಯ ಸ್ಟೈಲ್. ಕಲ್ಲುಪ್ಪು ಯೂಸ್ ಮಾಡೋದು ಅದು ಅಭ್ಯಾಸ ಆಗಿದೆ. ಹಾಕ್ಬೋದಲ್ಲ? ಹಾಕಿ. ಉಪ್ಪು ಕಲ್ಲುಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಳ್ಬೇಕಲ್ಲ? ಜಾಸ್ತಿ ಆದರೆ ಕಮ್ಮಿ ಮಾಡ್ಲಿಕ್ಕೆ ಆಗಲ್ಲ, ಕಮ್ಮಿ ಆದರೆ ಜಾಸ್ತಿ ಮಾಡ್ಲಿಕ್ಕೆ ಮಾಡ್ಬೋದಲ್ಲ. ಜೊತೆಗೆ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕಲ್ಲ? ಆಲ್ಮೋಸ್ಟ್ ಆಯಿತಾ? ಓಕೆ, ಆಫ್ ಮಾಡ್ದಾ? ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಬಿಸಿ ಬಿಸಿ ಮಡಿಕೆ ಕಾಳು ಬಾಜಿ. ಬಾಜಿ. ಓಕೆ, ಮಡಿಕೆ ಕಾಳಿನ ಬಾಜಿ ಅಲ್ಲ? ಓಕೆ, ಟೇಸ್ಟ್ ನೋಡುವ. ಓಕೆ, ನಿರ್ಮಲ ಮ್ಯಾಮ್ ಸಾಕಾಗಿರುವಂತಹ ಮಡಿಕೆ ಕಾಳಿನ ಬಾಜಿ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಡಕೆ ಕಾಳಿನ ಬಾಜಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸನ್ನು ಕೆಂಪಕ್ಕಾಗುವವರೆಗೂ ಹುರಿಯಿರಿ. ನಂತರ ಹೆಚ್ಚಿದ 2 ಟೊಮ್ಯಾಟೊ, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಅರಶಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಮೊಳಕೆ ಬರಿಸಿದ ಮಡಕೆ ಕಾಳು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಮಡಕೆ ಕಾಳಿನ ಬಾಜಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.